ಇವತ್ತು ನಾವು ಮಾಡೋಣ ಕ್ರ್ಯಾನ್ಬೆರಿ ಹಲ್ವಾ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. 1 ಕಪ್ಪು ಕ್ರ್ಯಾನ್ಬೆರಿ, 1/4 ಕಪ್ಪು ಸಕ್ಕರೆ, 1 ಕಪ್ಪು ಹಾಲು, 2 ಚಮಚದಷ್ಟು ತುಪ್ಪ, ರೋಸ್ಟ್ ಮಾಡಿರುವ ಡ್ರೈ ಫ್ರೂಟ್ಸ್. ಒಂದು ಮಿಕ್ಸಿ ಜಾರಿಗೆ ಕ್ರ್ಯಾನ್ಬೆರಿಯನ್ನು ಹಾಕಿ ಅದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡುವಾಗ ನೀರು ಸೇರಿಸಬಹುದು. ಈಗ ಮಿಕ್ಸಿ ಮಾಡಿ ಆಗಿದೆ. ಒಂದು ಪ್ಯಾನಿಗೆ 2 ಚಮಚದಷ್ಟು ತುಪ್ಪ ಹಾಕೋಣ. ಈಗ ಹಾಕೋಣ ಕ್ರ್ಯಾನ್ಬೆರಿಯನ್ನು ಹುರಿಯಬೇಕು. ಕ್ರ್ಯಾನ್ಬೆರಿಯಲ್ಲಿರುವ ನೀರು ಆರುವವರೆಗೂ ಅದನ್ನು ತುಪ್ಪದಲ್ಲಿ ಹುರಿಯಬೇಕು. ಈಗ ನೀರು ಆರಿದೆ. ಈಗ ಅದಕ್ಕೆ ಹಾಕೋಣ 1 ಕಪ್ಪಿನಷ್ಟು ಹಾಲು ಹಾಕಿದ ನಂತರ ಅದನ್ನು ತಿರುಗಿಸುತ್ತಿರಬೇಕು. ಇಲ್ಲದಿದ್ದರೆ ತಳ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ಅದನ್ನು ತಿರುಗಿಸುತ್ತಿರಬೇಕು. ಈಗ ಹಾಲು ಗಟ್ಟಿಯಾಗುವವರೆಗೂ ಅದನ್ನು ತಿರುಗಿಸಬೇಕು. ಈಗ ಹಾಲು ಗಟ್ಟಿಯಾಗಿದೆ. ಇನ್ನೂ ಸ್ವಲ್ಪ ಹೊತ್ತು ತಿರುಗಿಸಿದರೆ ಸಾಕು. ಆನಂತರ ಅದಕ್ಕೆ ಹಾಕೋಣ ಸಕ್ಕರೆ. 1/4 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಸಕ್ಕರೆ ಜಾಸ್ತಿ ಹಾಕಬಹುದು. ಸಕ್ಕರೆ ಕರಗುವವರೆಗೂ ಅದನ್ನು ತಿರುಗಿಸುತ್ತಿರಬೇಕು. ಸಕ್ಕರೆ ಕರಗಿದೆ. ಈಗ ಅದಕ್ಕೆ ಹಾಕೋಣ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈಗ ರೆಡಿಯಾಗಿದೆ ಹಲ್ವಾ. ಕ್ರ್ಯಾನ್ಬೆರಿ ಹಲ್ವಾ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್